ಆಲೂರು ತಾಲೂಕು ಭಾರತೀಯ ಜನತಾ ಪಕ್ಷದ 42ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಶೋಭಾಯಾತ್ರೆ ಹಾಗೂ ಆಲೂರು ಕಟ್ಟಾಯ ಮಂಡಲದ ತಾಲೂಕು ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕಾರಜವಳ್ಳಿ ಹಿರೇಮಠದ ಸದಾಶಿವ ಶಿವಾಚಾರ್ಯ ಶಿವಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹುಲಹಳ್ಳಿ ಸುರೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ ಹುಲಹಳ್ಳಿ ಸುರೇಶ್ ಮಾತನಾಡಿ, ಭಾರತೀಯ ಜನತಾ ಪಕ್ಷವು ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದು ಜಗತ್ತಿನಲ್ಲಿಯೇ ಅತಿ ಹೆಚ್ಚಿನ ಕಾರ್ಯಕರ್ತರನ್ನ ಹೊಂದಿದ ಪಕ್ಷವೆಂದರೆ ಅದು ಜನತಾ ಪಕ್ಷವಾಗಿದೆ ಎಂದು ಹೇಳಿದರು. ಈಗ ನಿಮಗೆ ಮೂರನೇ 2018ರಲ್ಲಿ ಚುನಾವಣೆ ಆದಮೇಲೆ ಇಮಿಡಿಯೇಟಾಗಿ ಕೌನ್ಸಿಲ್ ಎಲೆಕ್ಷನ್ ಬಂತು. ಆ ಸಕಲೇಶ್ಪುರದಲ್ಲಿ ನಾನು ಸಕಲೇಶ್ಪುರದಲ್ಲಿ ಎಷ್ಟು ಓಡಾಡಿದ್ದೀನಿ ಅಂತ ನನಗೆ ಗೊತ್ತು, ಎಷ್ಟು ಕಷ್ಟಪಟ್ಟಿದ್ದೀನಿ. ಆ ಮಳೆಗಾಲದಲ್ಲಿ ನನ್ನ ಕಾಲು ರಕ್ತ ಬರ್ತಾ ಇರ್ಬೋದು. ಆ ಮಳೆಗಾಲದಲ್ಲಿ ಓಡಾಡಿ ಪ್ರತಿ ಮನೆಗೆ ಹೋಗಿ ನಾನು ನಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ದೀನಿ, BJP ಪರವಾಗಿ ಮತಯಾಚನೆ ಮಾಡಿದ್ದೀನಿ. ನಾನಲ್ಲಿ ಅದಾದ ನಂತರ 2019ರಲ್ಲಿ MP ಎಲೆಕ್ಷನ್ ಓಡಾಡಿ ಎಷ್ಟು ಕ್ಯಾನ್ವಸ್ ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ ಅಂತ ನನಗೆ ಮಾಧ್ಯಮದಲ್ಲಿ ನಿಮಗೆ ಗೊತ್ತಿದೆ. ಎಲ್ಲ ರೀತಿಯಾದ ಒಂದು ದಾಖಲೆಗಳನ್ನು ಕೊಡ್ತೀನಿ. ಆಮೇಲೆ ನಮ್ಮ ಗೌರ್ಮೆಂಟ್ ಬರೋಕ್ಕೆ ನಾವು ಎಷ್ಟು ಸಂಘರ್ಷ ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ, ಅದರಿಂದ ಏನೇನೋ ತೊಂದರೆ ಕೊಟ್ಟರು ಅಪೋಸಿಷನ್ನವರು ಎಷ್ಟೆಷ್ಟು ತೊಂದರೆ ಕೊಟ್ಟರು ಅನ್ಕೋತಾರೆ. ನಾವು ಅದನ್ನೆಲ್ಲ ಆಚೆ ಬಂದು ಹಲವಾರು ಸಂಕಷ್ಟಗಳನ್ನು ನೋಡಿ ಆದರೂ ನಮ್ಮ ಗೌರ್ಮೆಂಟ್ BJP ಗೌರ್ಮೆಂಟ್ ಬರೋಕ್ಕೆ ಮತ್ತು ಎಲ್ಲ ಪಂಚಾಯತ್ CM ಆಗೋದಕ್ಕೆ ನಾವು ಹಲವಾರು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಅದಾದ ಆಲೂರಲ್ಲಿ ಕೌನ್ಸಿಲ್ ಎಲೆಕ್ಷನ್ ಆಯಿತು, ಅದು ಮಾಡಿದ್ದೀವಿ. ಕೊರೋನಾ ಟೈಮಲ್ಲಿ ನಾವು ಹಲವಾರು ಕೆಲಸಗಳು ಮಾಡಿದ್ದೀವಿ. ಅದನ್ನು ತಮ್ಗೆ ಹೇಳಿದ್ದೀನಲ್ಲ, ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರು, ಅದು ಅವ್ರಿಗೆ ಪಬ್ಲಿಸಿಟಿ ಆಯಿತಾ, ಸತ್ ಮೇಲೆ ಗೊತ್ತಾಯ್ತು ಏನು ಕೆಲಸ ಮಾಡೋದು ಅಂತ. ಆ ಥರ ನಾವು ಹಲವಾರು ಕೆಲಸಗಳನ್ನ ಮಾಡಿದ್ದೀವಿ. ತೋರಿಸ್ಕೊಬೇಕು ನೆಸಿಟಿ ಇಲ್ಲ, ನಮಗೆ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೊಂದು ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ನಾವು ಏನು ಕೆಲಸ ಮಾಡ್ತೀವಿ ಅಂತ ನಮಗೆ ಗೊತ್ತು, ನಾವು ಕಾನ್ಷಿಯಸ್ ಗೊತ್ತಿದೆ ಅಂತ ಮಾಡಿದ್ವಿ ಅಷ್ಟೇ. ಈ ಸಂದರ್ಭ ಬಿಜೆಪಿ ಮುಖಂಡ ನಾರ್ವೆ ಸೋಮಶೇಖರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಆಲೂರು ಸಕಲೇಶ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರನ್ನ ಮಾಡಬೇಕೆಂದು ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ರು. ಅಲ್ಲದೆ ಈ ಹಿಂದೆ ಪಕ್ಷಕ್ಕೆ ದುಡಿದು ಪಕ್ಷವನ್ನ ಬಲಿಷ್ಠಗೊಳಿಸಿದ್ದೇನೆ, ನನ್ನ ಬಗ್ಗೆ ಹಲವಾರು ಇಲ್ಲಸಲ್ಲದ ಆರೋಪಗಳನ್ನ ಹೇಳುತ್ತಿದ್ದಾರೆ, ನಾನು ರಾಜಕೀಯಕ್ಕೆ ಹೆದರಿ ಹಿಂಜರಿಯುವುದಿಲ್ಲ ಎಂದು ಹೇಳಿದ್ರು. ನನ್ನ ಪದಗ್ರಹಣವನ್ನು ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಶ್ರೀ ಹರೀಶಣ್ಣವರಿಂದ ಪಡೆದಿದ್ದು, ಅದರಲ್ಲೂ ಶ್ರೀಗಳ ಸಮ್ಮುಖದಲ್ಲಿ ನನ್ನ ಪುಣ್ಯ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಈ ನನಗೆ ಕೊಟ್ಟಿರೋಂಥ ಈ ಏನೋ ಜವಾಬ್ದಾರಿ ಇದೆ, ಅದರಲ್ಲೂ ಆಲೂರು ಕಟ್ಟಾಯ ಮಂಡಲದ ಏನು ಕಾರ್ಯಕರ್ತರಿದ್ದೀರ ಅವರೆಲ್ಲ ವಿಪ್ರವ ಅಂದರೆ ಕಾರ್ಯಕರ್ತರನ್ನ ಒಳಗೊಂಡಂಥ ಒಂದು ವಿಶಿಷ್ಟವಾದ ತಂಡ ನಮ್ಮ ಆಲೂರು ಕಟ್ಟಾಯ ಮಂಡಲದಲ್ಲಿದೆ. ನಮ್ಮ ಕಾರ್ಯಕರ್ತರು ಎಷ್ಟು ಸುಸಜ್ಜಿತವಾಗಿ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಅದು ಸಾಲದು. ಈಗ ನನಗೆ ಏನು ಕೊಟ್ಟಿದ್ದಾರೆ, ಈ ಜವಾಬ್ದಾರಿಯಲ್ಲಿ ನೀವು ಹಿಂದೆ ಇದ್ದಂತಹ ಅಧ್ಯಕ್ಷರುಗಳಿಗೆ ಯಾವ ರೀತಿ ಸಹಕರಿಸಿದ್ರು ಅದೇ ರೀತಿ ಸಹಕರಿಸಿದ್ರೆ ನಾವು ಪಕ್ಷವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ಸದೃಢವಾಗಿ ಕಟ್ತೀನಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಈ ಸಭೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹುಲ್ಲಳ್ಳಿ ನಾಗರಾಜು, ಕಾರಜವಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ HK ಸುರೇಶ್, ಕಾರ್ಯದರ್ಶಿ ಪ್ರವೀಣ್ ಜಿ, ಉಪಾಧ್ಯಕ್ಷೆ ಉಮಾ ರವಿಪ್ರಕಾಶ್, ಮುಖಂಡ ನಾರ್ವೆ ಸೋಮಶೇಖರ್ ಮೊದಲಾದವರು ಪಾಲ್ಗೊಂಡಿದ್ದರು. ಯೋಗೇಶ್ BG, V4 ನ್ಯೂಸ್, ಹಾಸನ.